ಮಧ್ಯಪ್ರದೇಶದ ಇತಿಹಾಸ ಪ್ರಸಿದ್ಧ ಉಜ್ಜಯಿನಿಯ ಮಹಾಕಾಳೇಶ್ವರ ಮಂದಿರದಲ್ಲಿ ಬೆಂಕಿ ಕಾಣಿಸಿಕೊಂಡು ಗರ್ಭಗುಡಿಗೆ ಹಾನಿ ಉಂಟು ಮಾಡಿದೆ. ಅಗ್ನಿಶಾಮಕ ದಳದವರು ದೇವಸ್ಥಾನದ ಸುತ್ತ ಸೇರಿ ಬೆಂಕಿಯನ್ನ ಹತೋಟಿಗೆ ತಂದರು. ತಾತ್ಕಾಲಿಕವಾಗಿ ದೇವರ ದರ್ಶನ ಪೂಜೆಯನ್ನ ಸ್ಥಗಿತಗೊಳಿಸಲಾಗಿದೆ. ದೇವಾಲಯದ ಮಧ್ಯಭಾಗದಿಂದ ದಟ್ಟವಾದ ಹೊಗೆಯು ಗಗನಮುಖಿಯಾಗಿರುವುದು ಆಲಯದ ಭಾರೀ ಪ್ರಕಾರದ ಈಚೆಗೆ ಹಾಗೂ ಬಹುದೂರದವರೆಗೆ ಕಾಣಿಸ್ತಾ ಇತ್ತು. ದೇವಾಲಯಕ್ಕೆ ಸಾಕಷ್ಟು ಹಾನಿಯಾಗಿರುವುದಾಗಿ ಹೇಳಲಾಗಿದೆಯಾದರೂ ಸ್ಪಷ್ಟ ಮಾಹಿತಿ ಇಲ್ಲ. ಮಹಾಕಾಲ ಇಲ್ಲವೇ ಮಹಾಕಾಲೇಶ್ವರ ಆಲಯದ ಮೊದಲ ಗೇಟಿನ ಬಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿ ಇದೆ. ಅಲ್ಲಿ ಮೊದಲು ಬೆಂಕಿ ಕಾಣಿಸಿತು ಎಂದು ಹೇಳಲಾಗಿದೆ. ಆಲಯ ಒಂದು ಕಡೆಯಿದ್ದ ಇನ್ವರ್ಟರ್ ಬ್ಯಾಟರಿ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿತು ಎಂದು ಕೂಡ ಹೇಳಲಾಗಿದೆ. ತನಿಖೆ ನಡೆದಿದೆ. ಜಿಲ್ಲಾಧಿಕಾರಿ ರೋಷನ್ ಸಿಂಗ್, ಎಸ್ಪಿ ಪ್ರದೀಪ್ ಶರ್ಮಾ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ. ಸ್ವಲ್ಪ ಕಾಲ ಗದ್ದಲ, ಕೂಗಾಟ ಇದ್ದುದು ಹತೋಟಿಗೆ ಬಂದಿದೆ. ಉಜ್ಜಯಿನಿ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.